ಶುಭಾಶಯ ಸಂತಸದ ಜನ್ಮದಿನ ಆನಂದ ತುಂಬಲಿ ಈ ಸುದಿನ. ಕನಸುಗಳು ನನಸಾಗಿ ಜೀವನ ಜೇನಾಗಲಿ, ಕನಸುಗಳು ನನಸಾಗಿ ಜೀವನ ಜೇನಾಗಲಿ. ಜ್ಞಾನ ಅಭಿಮಾನ ವಿದ್ಯೆ ವಿನಯಗಳು ಆರತಿಯ ಬೆಳಗಲಿ. ಗುರುಗಳ ಶುಭಾಶಯ ಹಿರಿಯರ ಶುಭಾಶಯ ನಿನಗೆ ನಮ್ಮಯ ಶುಭಾಶಯ ಸಂತಸದ ಜನ್ಮದಿನ ಆನಂದ ತುಂಬಲಿ ಈ ಸುದಿನ. ಸುಗುಣಗಳು ಮಿನುಗುತ್ತಲಿ ಬಾಳು ಧ್ರುವ ತಾರೆಯಾಗಲಿ. ಮಿನುಗುತ್ತಲಿ ಬಾಳು ಧ್ರುವ ತಾರೆಯಾಗಲಿ. ಶಾಂತಿ ಸನ್ನಡತೆ ನೀತಿ ನಿಯಮಗಳು ನಿನ್ನಲ್ಲಿ ಆದರ್ಶವಾಗಿರಲಿ. ತಾಯಿಯ ಶುಭಾಶಯ ತಂದೆಯ ಶುಭಾಶಯ ನಿನಗೆ ನಮ್ಮಯ ಶುಭಾಶಯ ಸಂತಸದ ಜನ್ಮ. ನಲಿವು ಮೊಗ್ಗಾಗಿ ಒಲವು ಹೂವಾಗಿ ಬಾಳೆಲ್ಲ ಸೌಗಂಧ ತುಂಬಿರಲಿ. ಆಪ್ತರ ಶುಭಾಶಯ ಮಿತ್ರರ ಶುಭಾಶಯ ನಿನಗೆ ನಮ್ಮಯ ಶುಭಾಶಯ ಸಂತಸದ ಜನ್ಮದಿನ ಆನಂದ ತುಂಬಲಿ ಈ ಸುದಿನ. ಆಯುರಾರೋಗ್ಯ ಭಾಗ್ಯಗಳು ನಿನಗಾಗಿರಲಿ ಅನುದಿನ. ನಲ್ಮೆಯ ಶುಭಾಶಯ ನಿನಗೆ ನಮ್ಮಯ ಶುಭಾಶಯ ಸಂತಸದ ಜನ್ಮದಿನ ಆನಂದ ತುಂಬಲಿ ಈ ಸುದಿನ. ಆನಂದ ತುಂಬಲಿ ಈ ಸುದಿನ. ಆನಂದ ತುಂಬಲಿ ಈ ಸುದಿನ. ಯಾರದ್ದೇ ಹುಟ್ಟುಹಬ್ಬ ಇರಲಿ ಸಂತೋಷ ಸೂಪದ. ನಿಮ್ಮ ಆತ್ಮೀಯರ ಹುಟ್ಟುಹಬ್ಬಗಳಿಗೂ ಹೀಗೆ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ. ಚಂದ್ರಹಾಸ ಅಜ್ಜಂಚಾಯರ್ನ 75ನೇ ವರ್ಷದ ಈ ಜನ್ಮ ದಿನ ಆಚರಣೆದ ಪ್ರಯುಕ್ತ ಇನಿ ಎಂಕ್ಲ ಅಭಿನಂದನಾ ಸಮಿತಿದ ಮಾತ ಅಧ್ಯಕ್ಷರು ಮತ್ತು ಮಾತ ಪದಾಧಿಕಾರಿಗಳಲ್ಲಿ ಬೆಳ್ಮ ಗ್ರಾಮಗಳು ಬೆಳೆದಿನ ಈ ಬೆಳ್ಮದ ವೃದ್ಧಾಶ್ರಮ ಈ ಸೇವಾಶ್ರಮಗಳು ಬದ್ದದು ಸೇರಿದ ಈ ದಾಯರು ಸೇರಿದ ಇನಿ ಚಂದ್ರಹಾಸ ಈ ಹುಟ್ಟುಹಬ್ಬದ ಪ್ರಯುಕ್ತ ಒಂಜಾತೆ ಸೇವಾ ಕಾರ್ಯಕ್ರಮಗಳು ನಡೆಸುತ್ತಿದ್ದು ಐತೆ ಪ್ರಾರಂಭಿಕವಾಗಿ ಒಂದು ವೃದ್ಧಾಶ್ರಮಗಳು ಇತ್ತಿನಂಚಿನ ಆಶ್ರಮವಾಸಿಗಳಿಗೆ ಅನ್ನದಾನ ಮಲ್ಪನಂಚಿನ ಒಂದು ಕಾರ್ಯಭಾಗಗಳು ನೀವು ಸೇರುವುದಿಲ್ಲ. ನಂಗೆ ಮಾತಾಡಗಳ ಗೊತ್ತಿದ್ದಿಲ್ಲ. ಈ ಪ್ರಪಂಚೋಡು ಭಾರಿ ಮಹಾದಾನ ಇಂಜಿನ ಅವು ವಿದ್ಯಾದಾನ, ಅನ್ನದಾನ, ಅಭಯದಾನ, ಔಷಧಿ ದಾನ ಅಂದ್ರೆ ಇದು ಮಾತ್ರ ಈ ಪ್ರಪಂಚದ ಮಹಾದಾನ. ಇಟ್ಟು ಅನ್ನದಾನ ಮಾಧ್ಯಮದ ಭಾರಿ ಶ್ರೇಷ್ಠವಾದ ದಾನಗೆ ಇಂದು ದೇವರಿಗೆ ಭಾರಿ ಒಂಜಿ ಪ್ರೀತಿದ ದೇವರಿಗೆ ಭಾರಿ ಒಂದು ಪುಟ್ಟದ ಒಂಜಿ ದಾನ ಅನ್ಕೊಂಡ ಅವು ಅನ್ನದಾನ ಅಂದ್ರೆ ನಮ್ಮ ಹಿರಿಯಕ್ಕೆ ಬಣ್ಣೊಂದು ಬಂದಿನ ಜನ ಮಾತ್ರ ಅಂಚಿಂತೆ ಒಂಜಿ
ಕಾರ್ಯಭಾಗವು ಈ ಚಂದ್ರ ಅತ್ಯಂತ ಮನಸ್ಸು ಮಲ್ತಿರದಾದ ಮಂಡ ಸೇವಾಶ್ರಮ ಬೋದು ಅವಳು ಇತ್ತಲಂಚಿನ ಆಶ್ರಮವಾಸಿಗಳಿಗೆ ಮನಸ್ಸು ಪಾಡು ಅಕ್ಕನ ಮನಸ್ಸಿಗೆ ಸಂತೋಷ ಕೊಡು ಸಂತೃಪ್ತಿ ಕೊಡು ಅವಾಗ ದೇವರ ಅನುಗ್ರಹ ಆಪುಡು ಮಾತ್ರ ಎನ್ನ ಆಯುಷ್ಯ ಆ ದೀರ್ಘಾಯುಷ್ಯ ಬಯಕೆ ಇಚ್ಛೆ ಆರೆ ಈ ಮುಲ್ಪ ಈ ಜಾಗಗೆ ಅಭಿನಂದನಾ ಸಮಿತಿದ ಕೆಳಗಡೆ ಬಂಡದೆ ಮೂಲ ಒಂದು ಕಾರ್ಯಕ್ರಮ ಮಲ್ಪೊಂದು ಒಳ್ಳೆಯದು ಇನಿ ಈ ಒಂದು ಕಾರ್ಯಕ್ರಮ ಅಭಿನಂದನಾ ಸಮಿತಿದ ಅಧ್ಯಕ್ಷರಾಯಿನ ಅಂಜನ ಪ್ರಹ್ಲಾದ ನಾಯ್ಕರು ಗೌರವಾಧ್ಯಕ್ಷರಾಯಿನ KT ಸುವರ್ಣರೇ ಅಂಚನೆ ಕಲ್ಲಿಮಾರು ಗೊತ್ತು ದೇವದಾಸ್ ಶೆಟ್ರೆ ಅಂಚನೆ ನಿವೃತ್ತ ಬ್ಯಾಂಕ್ ಅಧಿಕಾರಿ ಸುಂದರ್ ಶೆಟ್ರೆ ಅಂಚನೆ ಪ್ರಸಾದ್ ರೈಕನ ಮಾತೃಶ್ರೀಲ ಪತ್ನಿರ ಒಂದು ಬಾರಿ ವಿಶೇಷ ಅದು ಆರ್ನ ಧರ್ಮಪತ್ನಿ ವಿಜಯಲಕ್ಷ್ಮಿ ರೈಕರು ಒಳ್ಳೆರಿ ಆರ್ನ ಮೆಕ್ಕೆ ರಾಜಾರಾಮ ರೈಕರು ಒಳ್ಳೆರಿ ಅತ್ಯಂತ ಮಗೆ ಕಿರಣ್ ಅತ್ಯಂತ ಒಳ್ಳೆರಿ ಎಂಗ್ಲ ಕಾರ್ಯದರ್ಶಿ ಆನಂದ ಶೆಟ್ಟಿ ಒಳ್ಳೆರಿ ಅಂಚನೆ ಈ ಜಾಗಡೆ ಇಲ್ಲಿ ಕೇಂದ್ರ ವ್ಯಕ್ತಿ ಆಗಿನ ಚಂದ್ರಾಸಲ್ಲ ನೆಟ್ ಭಾಗಿಯಾದ ಭಾಗಿಯಾದ ಮಾತ್ರ ಸೇರ್ದು ಈ ಒಂದು ಎಡ್ಡೆ ಕಾರ್ಯ ಮಲ್ತೊಂದಿಲ್ಲ ಇಕ್ಲೆ ಎಂಕ್ಲೆ ಒಂದಂಜಿನ ಸೇವೆನೆ ಭಾರಿ ಪ್ರೀತಿ ಭಾರಿ ಸಂತೋಷ ಸ್ವೀಕಾರ ಮಲ್ತದೆ ಆರೇನೆ ಆಶೀರ್ವಾದ ಮಾಡ್ಕೊಡು ನನಾತ್ 100 ವರ್ಷ ಕಾಲ ಆರೆ ಭಾರಿ ಸುಖ ಸಂತೋಷಡಾರೆ ಚಂದ್ರಾಸ ಅತ್ಯಂತ ಬದುಕೊಡು ಒಂದು ಆಶೀರ್ವಾದ ಮಾತ್ರ ನಾನ ಅವು ಅವು ಭಾರಿ ಎಡ್ಡೆ ಸೇವೆ ಒಂದು ಎನ್ನ ಭಾವನೆ ಅಂಚಾದೆ ಇಂಚಿಂತೆ ಎಡ್ಡೆ ಕಾರ್ಯ ಎಂಗ್ಲೆ ಈ ಒಂದು ಅಭಿನಂದನೆ ಚಂದ್ರಸಟ್ಟೆ ಹುಟ್ಟುಹಬ್ಬದ ಆಚರಣೆ ಪ್ರಾರಂಭ ಮಲ್ಕೊಂದು ಉಲ್ಲ ಈಗಲೂ ಮಾತ ಗಮ್ಮತ್ ಮನಸ್ಸು ಮಲ್ತದೆ ಇಂಜಿನ ಕೊಡು ಆರೆಗೆ ಆಶೀರ್ವಾದ ಕೊಡು 100 ವರ್ಷ ಕಾಲ ಹೆಚ್ಚು ಬದುಕೊಡು ಆಶೀರ್ವಾದ ಈಗಲೂ ಮಲ್ಕೊಡು ಅಂಚನೆ ಈ ಒಂದು ಕಾರ್ಯ ಮಿತ್ತಿಗೆ ಅಭಿನಂದನಾ ಸಮಿತಿಯ ಅಧ್ಯಕ್ಷರಾಯ ಪ್ರಸಾದ್ ರಾಯ್ಕ ರಟ್ಟು ಪಾತ್ರ ಈ ಬಗ್ಗೆ ಪನ್ನಡು ಪಂಡದ ವಿನಂತಿ ಡೈರೆಕ್ಟರ್ GR ಶೆಟ್ಟಿ ಅವರಿಗೆ ನಮ್ಮ ಅಭಿನಂದನಾ ಸಮಿತಿಯ ಪರವಾದ ಸ್ವಾಗತ ಬಯಸುವೆ. ನಂಗೆ ದೇವರ ಆಶೀರ್ವಾದ ಏತ ಅಗತ್ಯನ ಅಂಚನೆ ಅಪ್ಪನ ಆಶೀರ್ವಾದ ಆದ್ಯ ಅಗತ್ಯ ಅಂಚಾದೆ ಮೂರು ಮಸ್ತ್ ಜನ ಅಪ್ಪೆಲ್ಲು ಈ ಅಪ್ಪೆಲ್ಲು ಪೂರ ನಿಜವಾದ ಇಲ್ಲಡು ಜೋಕು ಒಟ್ಟಿಗೆ ಪುಲ್ಲೆಲ್ಲ ಒಟ್ಟಿಗೆ ಬಾರಿ ಸಂತೋಷ ಕೊಡಾಗ ಅಂಡ ಅದಾದನ ವಿಧಿ ಬರೀತಾರೆ ಅಂಡ ಮೂಲ ಅಗಲಿಗೆ ಒವ್ವೆ ವ್ಯವಸ್ಥೆ ಕಮ್ಮಿ ಈ ತಕ್ಕ ಅಂಚನೆ GR ಶೆಟ್ಟಿ ಅಕಲ್ನ ಅಪ್ಪೆ ಮನೆ ಇಂಚ ದೂರ ಅವೇ ರೀತಿ ಮೂಲು ಈ ಆಶ್ರಮಗಳು ಇಕ್ಲೆಲ್ಲ ಮಾತು ಪೊರ್ಲು ಒಂದು ಎಂಗುಳಿಡ ಬೈದ ಉದ್ದೇಶ ರಟ್ಟು ಒಂಜಿ ಅಪ್ಪೆಲ್ಲ ಆಶೀರ್ವಾದ ಒಕ್ಕೊಂಜಿ ಇಂಚಿನ ಸಂಸ್ಥೆ ನಡಪವನ್ನಾಗಲಿಕ್ಕೆ ಬಿರುಸಾಯ ರಟ್ಟು ಉದ್ದೇಶರು ಅಂಚನೆ ಚಂದ್ರ ಶೆಟ್ಟಿ ಅಂತ 75ನೇ ವರ್ಷ ಆರೆ ಕೋಟೆತನಿಗೆ 75 ಕಾರ್ದಿದ್ದೀರ ಎಂಕಲೊಂಜಿ ಅಭಿನಂದನಾ ಸಮಿತಿ ಮಲ್ತದ್ದು ಹಲವಾರು ಸೇವಾ ಕಾರ್ಯಕ್ರಮ ಎಲ್ಲ ಮಲ್ಪೆರಲ್ಲ ಐದು ದುಂಬು ಈ ಜಾಗ ಮಾತ ಆಶೀರ್ವಾದ ಕೊಡು ಅಂಚನೆ ಎಲ್ಲ ಕೆಲಸ ಎಡ್ಡೆ ಅವರು ನನ್ನ ದುಂಬುಗಳ ಎಂಕಲಂಚನೆ ಅನೇಕ ವ್ಯಕ್ತಿಗಳು ಇಡೀ ಬರ್ತದೆ ನಿಖಲೊಟ್ಟಿಗೆ ಒಂದು ದಿನ ಕಾಲ ಅವಕಾಶ ಮಾತ ಆವುಡು ಇನಿ ಈ ಸಂಸ್ಥೆಗೆ ಬರ್ತದೆ ಸೇವೆ ಮಾಡ್ತಾರೆ ಅವಕಾಶ ಮಾಡಿಕೊಂಡು ಈ ತಕ್ಕಾಗಿ ಅಂಚನೆ GR ಶೆಟ್ಟಿ ಅಂಚನೆ ಮಾತ ಆಶ್ರಮ ವಾಸಲಿಗೆ ತುಂಬ ಹೃದಯದ ಕೃತಜ್ಞತೆಯನ್ನು ಪುನೊಂದು ದೇವರಿಗೆ ನಿಖಲಿಗೆ ಸುಖ ಶಾಂತಿ ಐಶ್ವರ್ಯ ಕೊರಡು ನೆಮ್ಮದಿ ಕೊರಡು ಸಂತೃಪ್ತಿ ಕೊರಡು ಅಂಚನೆ ನಿಖಲ್ನ ಪೂರ್ಣ ಆಶೀರ್ವಾದ ಎಂಕಲ್ನ ಮಿತ್ತೆ ಎಂಕಲ್ ಸಮಿತಿದ ಮಿತ್ತು ಪಡೆದುಕೊಂಡು ಪಾತ್ರ ನಂಗೆ ದೇವರ ಆಶೀರ್ವಾದ ಏತ ಅಗತ್ಯನ ಅಂಚನೆ ಅಪ್ಪನ ಆಶೀರ್ವಾದ ಆದ್ಯ ಅಗತ್ಯ ಅಂಚಾದೆ ಮೂರು ಮಸ್ತ್ ಜನ ಅಪ್ಪೆಲ್ಲು ಈ ಅಪ್ಪೆಲ್ಲು ಪೂರ ನಿಜವಾದ ಇಲ್ಲಡು ಜೋಕು ಒಟ್ಟಿಗೆ ಪುಲ್ಲೆಲ್ಲ ಒಟ್ಟಿಗೆ ಬಾರಿ ಸಂತೋಷ ಕೊಡಾಗ ಅಂಡ ಅದಾದನ ವಿಧಿ ಬರೀತಾರೆ ಅಂಡ ಮೂಲ ಅಗಲಿಗೆ ಒವ್ವೆ ವ್ಯವಸ್ಥೆ ಕಮ್ಮಿ ಈ ತಕ್ಕ ಅಂಚನೆ GR ಶೆಟ್ಟಿ ಅಕಲ್ನ ಅಪ್ಪೆ ಮನೆ ಇಂಚ ದೂರ ಅವೇ ರೀತಿ ಮೂಲು ಈ ಆಶ್ರಮಗಳು ಇಕ್ಲೆಲ್ಲ ಮಾತು ಪೊರ್ಲು ಒಂದು ಎಂಗುಳಿಡ ಬೈದ ಉದ್ದೇಶ ರಟ್ಟು ಒಂಜಿ ಅಪ್ಪೆಲ್ಲ ಆಶೀರ್ವಾದ ಒಕ್ಕೊಂಜಿ ಇಂಚಿನ ಸಂಸ್ಥೆ ನಡಪವನ್ನಾಗಲಿಕ್ಕೆ ಬಿರುಸಾಯ ರಟ್ಟು ಉದ್ದೇಶ
ವರ್ಷಗಳು ಅಂಚನೆ ಚಂದ್ರ ಶೆಟ್ಟಿ ಅಂತ 75ನೇ ವರ್ಷ ಆರೆ ಕೋಟೆತನಿಗೆ 75 ಕಾರ್ದಿದ್ದೇನೆ ಎಂಕಲೊಂಜಿ ಅಭಿನಂದನಾ ಸಮಿತಿ ಮಂತದ್ದು ಹಲವಾರು ಸೇವಾ ಕಾರ್ಯಕ್ರಮ ಎಲ್ಲ ಮಲ್ಪೆರಲ್ಲ ಐದು ದುಂಬು ಈ ಜಾಗ ಬರ್ತದೆ ಮಾತ ಆಶೀರ್ವಾದ ಕೊಡು ಅಂಚನೆ ಎಲ್ಲ ಕೆಲಸ ಎಡ್ಡೆ ಅವರು ನನ್ನ ದುಂಬುಗಳ ಎಂಕಲಂಚನೆ ಅನೇಕ ವ್ಯಕ್ತಿಗಳು ಇಲ್ಲಿ ಬರ್ತದೆ ನಿಖಿಲೊಟ್ಟಿಗೆ ಒಂದು ದಿನ ಕಾಲ ಅವಕಾಶ ಮಾತ ಆವುಡು ಇನಿ ಈ ಸಂಸ್ಥೆಗೆ ಬರ್ತದೆ ಸೇವೆ ಮಾಡಿದರೆ ಅವಕಾಶ ಮಾಡಿಕೊಡ್ನ ಗೀತಕ್ಕಾಗಿ ಅಂಜನೆ ಜಿಆರ್ ಶೆಟ್ಟಿ ಅಂಜನೆ ಮಾತ ಆಶ್ರಮ ವಾಸಲಿಗೆ ತುಂಬ ಹೃದಯದ ಕೃತಜ್ಞತೆಯನ್ನು ಪುನೊಂದು ದೇವರೇ ನಿಖಿಲೆಗೆ ಸುಖ ಶಾಂತಿ ಐಶ್ವರ್ಯ ಕೊರಡು ನೆಮ್ಮದಿ ಕೊರಡು ಸಂತೃಪ್ತಿ ಕೊರಡು ಅಂಚನೆ ನಿಖಿಲ್ನ ಪೂರ್ಣ ಆಶೀರ್ವಾದ ಎಂಕಲ್ನ ಮಿತ್ತೆ ಎಂಕಲ್ ಸಮಿತಿದ ಮಿತ್ತೆ ಉಪ್ಪಡೆದುಕೊಂಡು ಎಲ್ಲರೂ ಪಾತ್ರನು ಅಂತ ಬಾರಿ ಗೊತ್ತಾಯಿತು ಗೀತಾ ಪ್ರೊವೈಡ್ ಮಾಡಿದ್ದಾರೆ ಪ್ರಸಾದ ಫೋನ್ ಬಂದಿದ್ದೇರಿ ಜೀವನ ಸುಳ್ಳು ಅಂದ್ರೆ ಎಚ್ಚರದ ಓಲಗಳು ಓಲ ಗೊತ್ತಿರ್ತದೆ ಅಚ್ಚ ಗೊತ್ತಿರ್ತದೆ ಖಂಡಿತವಾದ ಯಾವ್ದು ಆಫೀಸಲ್ಲಿ ಬಂದಸಿದ ಇದಕ್ಕೆ ಬರ್ಬಾಯ್ತು ಅಜ್ಜಾದ ಕನ್ನಡ ಪ್ರಶ್ನೆ ಏಕಲ ಚಂದ್ರ ಸಡ್ಡ ಅಂತ ಅಭಿನಂದನಾ ಮಾತಾಡಗಳ ಕನ್ನಡ ಕ್ಷೇಮ ಪುಣ್ಯ ನಾಥಾಶ್ರಮ ಸುಮಾರು 15 ವರ್ಷಗಳ ತಂದುಂಟು ಇತ್ತೆ ಈ ವರ್ಮ ಜನ ಬೈದೆ ಅಂತ್ಯಾದ ಅವು ದಂಪ ಜನ ಮುಂದಾಪ ಅಂಜವರಿದ್ದೆ ಪುನಃ ಒರಿಯ ಮಾತು ಅವು ಮರಣಿ ಇರುವುದು ಒತ್ತಿ ರಟ್ಟಿನ ದುಪ್ಪು ಒಪ್ಪನಾಯನ ಈಗೆಲ್ಲ 10 ದಶಮಾನೋತ್ಸವದ ಪರವಾಗಿ ಒಪ್ಪನಾಯನ ಈ ಒಂದು ಫಂಕ್ಷನ್ ಸಂಸ್ಥೆಗೆ ಪ್ರಸಾದ ಮುಂದಾಡೋಡು ಒಂಜಿ 75 ವರ್ಷದ ಬರ್ತಾರೆ ನಿಮಗೆ ಮಾತ್ರ ಆಶೀರ್ವಾದ ಮಾತ ಅಪ್ಪೆಂದ್ರ ಪರವಾದ ನಿಮಗೆ ಕೃತಜ್ಞತೆ ಸ್ವಲ್ಪ ಹೋಗಿಲ್ಲ ಅಂಚನೆ ಈ ಆಶ್ರಮ ರವೀಂದ್ರಣ್ಣ ಪೂರ ಗೊತ್ತಿತ್ತು ಎಂಕಲೊಂಜಿ ಲಯನ್ಸ್ ಮುಂದೆ ದಾದ ಮಾಡ್ತೇನೆ ఆయన భక్తి పోందుల దయబడినాక అయితే కథలు ಒಬ್ಬಡ್ಕೊಳ್ತೇನೆ ಅಂಡ ಇತ್ತೆ ಈ 40 ಜನ ಅಜ್ಜನಕ ತೂಪಲ ಯೋಗ ದಿಕ್ಕದಲ್ಲಿ ಅಂಚನೆ ಇತ್ತೆ ಈ ಒಂದು 10 ವರ್ಷೋಡು 15 ಜನ ತೀರಿಯರು ಐತೆ ಮೂಜಿ ಬಾಡಿ ಅಂತ ತಗೋತೇವೆ ಪಕ್ಕ ಪೂರ 16 ಜನ ಇತ್ತಲೆ ಶವ ಸಂಸ್ಕಾರಲ ಪೂರ ಮೂಲೆ ಉದ್ದೆ ಮಾಡ್ತಾರೆ ಅಂಚ ಈ 70 ಜನ ಯೋಗ ఆయన భక్తి అయితే నడుతుందండు గీత సభ పట్ಟ ಸರ್ಕಾರದ ಬೈದೆ ಅಂಚೆ ಅದು ಸರ್ಕಾರದ ಬರೋ ಒಂಜಿ ಅಕ್ಕನ ಒಂಜಿ ಕಂಡೀಷನ್ ಅನಾಥ ಗಂಜವನಕ್ಕನ ಆಶ್ರಮ ಇತ್ತು ಮಾತ್ರ ಅಂಜವನಕ್ಕನ ದೆತ್ತೋ ನೋಡು ಐಕೋಸ್ಕರ ಅಂಜವನಕ್ಕನ ಆಶ್ರಮ ಇತ್ತೇ 10 ನಿಮಿಷ ಸರ್ಕಾರ ಕಾಸಿತ್ತಿ ಬಂದು ಓ ಯಾಪ ಬರ್ಕೊಂಡು ಬಂದಿದ್ದು ದೇವರ ಆವಾಡು ಮಾಡೋದು ಪ್ರಾರ್ಥನೆ ದಯಪಂಡ ಯಾನ್ಲಕ್ಕೆ ಇರ್ತಾರೆ ಜೀವನ ರೂಪ ಧೈರ್ಯ ಇಂಗ್ಲ ಸೈನ್ಯ ಹೆಚ್ಚಿನ ಗೊತ್ತಿದೆ ಐಕೋಸ್ಕರ వచ్చి ಸರ್ಕಾರದ ಆಟಲು వచ్చి ತಿಕ್ಕಣ್ಣ ಒಂಚೂರು ನಡೆಪು ಬರ್ಬರ ಧೈರ್ಯ ಇಂಚಿನ ಒಂದು ಅನಾಥಾಶ್ರಮದ ಬತ್ತನ ನಿಕ್ಲೆ ಮಾತರ ದೇವರು ಪಕ್ಕ ಈ ಅಜ್ಜನ ಆಶೀರ್ವಾದ ಒಪ್ಪಾಡು ದೇವರ ಮಾತ್ರ ಆಶೀರ್ವಾದ ಪಡ್ಬಾರ್ದು ಪಕ್ಕ 75 ವರ್ಷದ ಶುಭಾಶಯ ಆರೋಗ್ಯ ನೂದ್ಯ ಮಟ್ಟದ ಯೋಗ ಹೆಂಗ ತಿಕ್ಕ ಬಣ್ಣದ ಪಂಡದ ದೇವರ ಆಶಯ ಕೊಡಬಾರ್ದು ಎರಡು ಅಂತ ಮಾತಾಡಲ ದೇವರ ರೆಡ್ಡ ಪಾತ್ರ ಮುಗಿತು
ಶುಭಾಶಯಗಳು. ವಿಶ್ ಯು ಹ್ಯಾಪಿ ಬರ್ಡೇ ಸರ್, ಗಾಡ್ ಬ್ಲೆಸ್ ಯು. ಹಾಗೆ ಅವರ ಹುಟ್ಟುಹಬ್ಬದ ಲೆಕ್ಕದಲ್ಲಿ ಚಂದ್ರಾಮೃತ ಅಭಿನಂದನಾ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ ಎಲ್ಲರೂ ಸರ್ವ ಸದಸ್ಯರು ನಮಗೆ ಇವತ್ತು ಇಡೀ ದಿನದ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೆ ಬಂದವರಿಗೆ ಎಲ್ಲರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಡಬೇಕು. ಹಾಗೆ ಚಂದ್ರಹಾಸ್ ಅಡ್ಯಂತಾಯ ಅವರಿಗೆ, ಅವರ ಕುಟುಂಬದವರಿಗೆ ಎಲ್ಲರಿಗೆ, ಬಂದವರಿಗೆ ಎಲ್ಲರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಡಬೇಕು. ಹಾಗೆ ಅವರು ಮಾಡುವ ಉದ್ಯೋಗದಲ್ಲಿ ಒಳ್ಳೆಯ ಅಭಿವೃದ್ಧಿ ಆಗಬೇಕು. ಅವರಿಗೆ ಇನ್ನಷ್ಟು ಕೊಡುವಾಗೆ ದೇವರು ಶಕ್ತಿ ಕೊಡಲಿ ಅಂತ ಪ್ರೇ ಮಾಡಿ. ಫಸ್ಟ್ ಚಂದ್ರಹಾಸ್ ಅಡ್ಯಂತಾಯ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಅವರಿಗೆ ಸದಾ ಆಯುಷ್ಯ ಕೊಡಿ, ದೀರ್ಘಾಯುಷ್ಯ ಕೊಡಿ. ಅವರ ಇಡೀ ಕುಟುಂಬಕ್ಕೆ ದೇವರು ಆಯುಷ್ಯ ಆರೋಗ್ಯ ಸಮೃದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ. ಅವರ ಚಂದ್ರಾಮೃತ ಸಂಸ್ಥೆಗೂ ದೇವರು ಒಳ್ಳೆಯದು ಮಾಡಿ, ದೇಶದಲ್ಲಿಗೆ ಅವರ ಸಂಸ್ಥೆ ಕೀರ್ತಿ ಯಶಸ್ಸು ಎಲ್ಲ ಸಮೃದ್ಧಿ ಎಲ್ಲ ಪಡೀಲಿ. ಅವರ ಒಟ್ಟಿಗೆ ಬಂದಂತ ಪ್ರಸಾದ